ಈ ಇಂದ್ರನ ಚಟುವಟಿಕೆಯನ್ನು ನಿಲ್ಲಿಸ್ಲಿಕ್ಕೆ ಮಹಾರಾಜ್ ಪೃಥುವೆ ಸ್ವತಃ ಈಗ ಕ್ರಮ ಕೈಗೊಳ್ತಾ ಇದ್ದಾರೆ. ಸೊ ಅವರನ್ನು ಈಗ ಅವರೇ ಕೊಲ್ಬೇಕು ಅಂತ ಈಗ ಅವರ ಬಿಲ್ಲು ಬಾಣಗಳನ್ನ ಕೊಲ್ಬೇಕು ಅಂತ. ಸೊ ಈಗ ಅಂದ್ರೆ ಇಲ್ಲಿ ನಾವು ನೋಡಿದ್ದು ಏನಂದ್ರೆ ಈ ತರ ಧರ್ಮದ ಹೆಸರಿನಲ್ಲಿ ಈ ತರ ವಂಚನೆ ಯಾರಾದ್ರೂ ಆಗಿರ್ಬೋದು. ಸೊ ಆತರ ಮಾಡಿದ್ರೆ ರಾಜನಾದವರಿಗೆ ಅವರಿಗೆ ಅಧಿಕಾರ ಇರುತ್ತೆ. ಅವರ ಕರ್ತವ್ಯ ರಾಜನ ಕರ್ತವ್ಯ ಕೇವಲ ಜನರ ಜೀವದ ರಕ್ಷಣೆ ಇಲ್ಲ ಅವರ ಆರ್ಥಿಕ ಸುಧಾರಣೆ ಇಷ್ಟೇ ಅಲ್ಲ, ಅವರ ಆಧ್ಯಾತ್ಮಿಕ ಪ್ರಗತಿ ಕೂಡ ರಾಜನ ಹೊಣೆಗಾರಿಕೆ. ಸೊ ಇದು ನಾವು ನೋಡ್ಬೇಕು. ಸೊ ಮುಖ್ಯವಾಗಿ ಮನುಷ್ಯ ಜನ್ಮ ಇದರಲ್ಲೇ ನಮ್ಗೆ ಆಧ್ಯಾತ್ಮಿಕ ಪ್ರಗತಿ ಹೊಂದೋಕೆ ಸಾಧ್ಯ. ನಾವು ಜೀವನದ ಗುರಿಯಾದ ಭಗವದ್ಧಾಮಕ್ಕೆ ಹೋಗಕ್ಕೆ ಸಾಧ್ಯ. ಸೊ ಹಾಗೆ ಇದು ಕೇವಲ ಬ್ರಾಹ್ಮಣ ಇಲ್ಲ ಸನ್ಯಾಸಿಗಳು ಅವರ ಹೊಣೆಗಾರಿಕೆ ಅಷ್ಟೇ ಅಲ್ಲ, ರಾಜನ ಹೊಣೆಗಾರಿಕೆ. ಸೊ ರಾಜನು ಆ ರೀತಿ ಯಾರಾದ್ರೂ ಆ ದಾರಿ ತಪ್ಪಿದ್ದಲ್ಲಿ ಅವರು ಕೂಡ ಶಿಕ್ಷಿಸಲು ಅವರಿಗೆ ಅಧಿಕಾರ ಇದೆ. ಸೊ ಅದು ನಾವು ನೋಡ್ತಾ ಇದ್ದೀವಿ. ಪೃಥು ಮಹಾರಾಜರು ಈಗ ಇಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ದೇವತೆ. ಇಂದ್ರ ಏನು ಅಸುರ ಅಲ್ಲ, ಆದ್ರೆ ಆ ದೇವತೆ ಆದ್ರೂ ಕೂಡ ಅವರು ಈ ರೀತಿಯ ಒಂದು ಅಧಾರ್ಮಿಕ ಪದ್ಧತಿಗಳನ್ನು ಅವರು ಆರಂಭಿಸ್ತಾ ಇದ್ದಾರೆ. ಸೊ ಅಂತ ನೋಡಿದ್ದೆ ಅವರನ್ನು ಕೂಡ ಈಗ ಶಿಕ್ಷಿಸ್ಲಿಕ್ಕೆ ಮುಂದೆ ನೋಡ್ತಾ ಇದ್ದಾರೆ. ಸೊ ಇದು ರಾಜನ ಕರ್ತವ್ಯ. ಸೊ ಹಾಗೆ ಈಗ ಆಗಿದ್ರು ಈಗ ಹೇಳ್ತಾ ಇರೋದಿದೆ ಇವರು ಇಲ್ಲಿರೋ ಬ್ರಾಹ್ಮಣರು ಅವ್ರು ಹೇಳ್ತಾರೆ, ಈಗ ನೀನು ಈ ಯಜ್ಞ ಕಾರ್ಯದಲ್ಲಿ ತೊಡಗಿದ್ಯಾ. ಸೊ ಈ ಒಂದು ಶುಭ ಸಮಯದಲ್ಲಿ ನಿನ್ನ ಕೈಯಿಂದ ಈ ರೀತಿ ಆಗೋದು ಸರಿಯಲ್ಲ. ಸೊ ಅವರ ಒಂದು ಈಗ ವಾದ. ಸೊ ಇದರನ್ನು ಕೊಲ್ಲಿಕ್ಕೆ ಪೃಥು ಮಹಾರಾಜ್ ರೆಡಿ ಇದ್ದಾರೆ. ಅವರ ಕರ್ತವ್ಯ. ಸೊ ಅವರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ಹೇಳ್ತಾ ಇರೋದಿಲ್ಲಿ ಋತ್ವಿಜರಲ್ಲಿ ಯಾರು ಪುರೋಹಿತರಿದ್ದಾರೆ ಅವ್ರು ಹೇಳ್ತಾ ಇರೋದು, ಆದರೆ ನೀನ್ ಇವಾಗ ಯಜಮಾನ ಅಂದ್ರೆ ಇಂದ್ರ ಯಜ್ಞದ ನಿರ್ವಾಹಕ. ಯಜ್ಞದ ನಿರ್ವಹಣೆಯಲ್ಲಿ ನೀನ್ ಮಾಡೋದು ಸರಿಯಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಆಮೇಲೆ ಅಲ್ಲಿಗೆ ಹೇಳಿದ್ದು ಶ್ರೀಲ ಪ್ರಭುಪಾದರು. ಸೊ ಆ ರೀತಿ ಸಾಮಾನ್ಯವಾಗಿ ಯಾವ ಯಜ್ಞಗಳಲ್ಲೂ ಅಲ್ಲಿ ಕೇವಲ ಯಜ್ಞ ಪಶುನೊಂದೇ ಇದ್ ಮಾಡೋದು. ಆದ್ರೂ ಇವ್ರು ಹೇಳ್ತಾ ಇದಾರೆ ಈ ರೀತಿಯ ಒಂದು ಇಂದ್ರನ ಚಟುವಟಿಕೆ ಅದು ಖಂಡನೀಯ, ಅದರಲ್ಲಿ ತಪ್ಪಿಲ್ಲ. ಸೊ ಅವರು ಕೂಡ ಒಪ್ಕೊಳ್ತಾರೆ. ಅವರು ಕೂಡ ಅವನನ್ನು ಕೊಲ್ಲೋದು ಸರಿಯೇ ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ. ಇಲ್ಲಿ ಕೇವಲ ಪೃಥು ಮಹಾರಾಜರು ಒಬ್ಬನೇ ಅಲ್ಲ ಹೇಳಿದ್ದು, ಇಲ್ಲಿರುವ ಬ್ರಾಹ್ಮಣರು ಕೂಡ ಅವರು ಕೂಡ ಇದು ಸರಿ, ಇದು ಈ ರೀತಿ ವ್ಯಕ್ತಿ ಈ ತರ ಹೊಸ ಧರ್ಮದ ಇದನ್ನು ಸೃಷ್ಟಿ ಮಾಡೋದು, ಧರ್ಮದ ಪಥಗಳನ್ನು ಧಾರ್ಮಿಕ ಪಥಗಳನ್ನು ಧರ್ಮದ ಹೆಸರಿನಲ್ಲಿ ಸೃಷ್ಟಿ ಮಾಡೋದು. ಸೊ ಇಂದ್ರನ ಸೃಷ್ಟಿ ಮಾಡಿದ್ದು ಆಗ ಅವರು ಕೂಡ ಒಪ್ಪದು, ಹೌದು ಅವನನ್ನು ಕೊಲ್ಬೇಕು. ಆದ್ರೆ ಕೊಲ್ಲೋ ರೀತಿ ಇಂದ್ರನ ಪೃಥು ಮಹಾರಾಜನ ಕೊಲ್ಲೋ ರೀತಿ ನೇರವಾಗಿ ಅವರ ಅಸ್ತ್ರಗಳಿಂದ ಕೊಲ್ಲೋದು ಅವ್ರು ಯೋಚನೆ ಮಾಡಿದ್ದು. ಆದ್ರೆ ಇವರು ಇಲ್ಲಿ ಅವರು ಹೇಳ್ತಾರೆ, ಇಲ್ಲ ನಾವು ನಮ್ಮ ಮಂತ್ರಗಳಿಂದನೇ ಕೊಲ್ಬೇಡಿ. ಹಿಂದೆ ಕೂಡ ನಾವು ನೋಡಿದ್ವಿ ಆಗ್ಲೇ ಈ ಬ್ರಾಹ್ಮಣರು ಯಾಗ್ರಿಕ ಬ್ರಾಹ್ಮಣರು ಎಷ್ಟು ಶಕ್ತಿಶಾಲಿಗಳಿದ್ದಾರೆ, ಅವರ ಮಂತ್ರೋಚ್ಚಾರಣೆಯಲ್ಲಿ ಎಷ್ಟು ಬಲ ಇದೆ ಅಂದ್ರೆ ಪೃಥು ಮಹಾರಾಜನ ತಂದೆಯನ್ನು ಕೂಡ ಅವ್ರು ಹಾಗೆ ವೇಣನ್ ಅವರಲ್ಲಿ ಯಜ್ಞಗಳನ್ನೇನು ಮಾಡ್ತಾ ಇರ್ಲಿಲ್ಲ, ಕೇವಲ ಕೆಲವು ಮಂತ್ರೋಚ್ಚಾರಣೆಯಿಂದನೇ ಅವರು ವೇಣ. ಸೊ ಆ ರೀತಿಯ ವೇದ ಮಂತ್ರಗಳು ಇದೆ. ಸೊ ಇಲ್ಲಿ ಕೂಡ ಅವರು ಅದೇ ರೀತಿಯಲ್ಲಿ ನಾವು ಯಜ್ಞದ ಇದರಲ್ಲಿ ಇದ್ದಾರೆ ಅವರು. ಸೊ ಅವ್ರು ಹೇಳ್ತಾರೆ, ಈ ಬೆಂಕಿಯಲ್ಲಿ ಇಂದ್ರ ಬರೋ ರೀತಿಯಲ್ಲಿ ನಾವು ಯಜ್ಞ ಮಾಡ್ತೇವೆ ಅಂತ ಹೇಳ್ತಾರೆ. ಸೊ ಹಿಂದೆ ಆ ರೀತಿ ಯಜ್ಞಗಳು ನಡೀತಾ ಇತ್ತು. ಆ ರೀತಿ ಯಜ್ಞಗಳು ನಾವು ಕೇಳ್ತೀವಲ್ಲ, ಪರಾಶರ ಮುನಿ ಅಂದ್ರೆ ಯಾರು? ಪರಾಶರ ಮುನಿ ವೇದವ್ಯಾಸರ ತಂದೆ. ವೇದವ್ಯಾಸರ ತಂದೆ. ಹೌದು.
ಸೊ ವೇದವ್ಯಾಸ ಹೌದು, ಅವರು ಒಮ್ಮೆ ಈ ತರ ಯಾವುದೋ ಒಂದು ಯಜ್ಞ, ಈ ತರ ಯಜ್ಞ ಅಂದ್ರೆ ಅವರ ತಂದೆ, ಅವರ ತಂದೆಯನ್ನು ಆ ಈ ದೈತ್ಯರು ಈ ರೀತಿ ಒಂದು ಅನ್ಯಾಯದ ರೀತಿಯಲ್ಲ ಇನ್ನೊಂದು ರೀತಿಯಲ್ಲಿ ಅವ್ರು ಕೊಂದಿರ್ತಾರೆ. ಋಷಿ ಮುನಿ, ಋಷಿ ಮುನಿಯನ್ನು, ಅವ್ರ ತಂದೆ ಋಷಿ, ಅವ್ರ ತಂದೆ ಏನು ಇದೆಲ್ಲ ಆ ಅಸುರರಲ್ಲ, ಆದರೆ ಅಸುರ ಜನಾಂಗದವರು ಇರ್ತಾರೆ. ಸೊ ಒಂದು ಸ್ಥಳದಲ್ಲಿ ಅವರು ಆ ಪರಾಶರ ಮುನಿಯವ್ರ ತಂದೆ ಅನ್ಕೊಂತಾರೆ. ಸೊ ಹಾಗೆ ಹೇಳ್ತಾರೆ, ಪರಾಶರ ಮುನಿನು ಒಂದು ಯಜ್ಞ ಇದು ಆರಂಭಿಸಿ ಎಲ್ಲ ದೈತ್ಯರನ್ನು ಕೊಲ್ಲುವ ಒಂದು ಕಾರ್ಯ ತಗೊಂಡಿದ್ದಾರೆ. ಸೊ ಕೊನೆಗೆ ಆ ಇದ್ಯಾರೋ ದೊಡ್ಡ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಡೀಟೇಲ್ಸ್ ಇಟ್ಟಿಲ್ಲ ನಂಗೆ ಗೊತ್ತಿಲ್ಲ. ಸೊ ಅವ್ರು ಬಂದು ಅವ್ರು ಮನವಿ ಮಾಡಿದ್ಮೇಲೆ ಪರಾಶರ ಮುನಿ ಬಿಟ್ಕೊಟ್ರು. ಆಯ್ತು, ಇಲ್ಲ 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 ಅಂದ್ರೆ ಆ ಯಜ್ಞದಲ್ಲಿ ಎಷ್ಟು ಮಂತ್ರಗಳ ಇದು ಅಂದ್ರೆ ಶಕ್ತಿ ಅಂದ್ರೆ ಎಲ್ಲ ದೈತ್ಯರು ಅದರಲ್ಲಿ ಒಬ್ಬೊಬ್ರು ಬಂದು ಬಂದು ಬಿದ್ದು ಸಾಯ್ತಾರೆ. ಆ ರೀತಿಯ ಮಂತ್ರಗಳಿವೆ. ಆ ರೀತಿ ನಾವು ಹಾಗೆ ಕೇಳ್ತೇವಲ್ಲ, ಯಾವ ಮಂತ್ರಗಳು ಇದು ಆ ಜನಮೇಜಯ, ಜನಮೇಜಯ ಕೂಡ ಒಂದು ಸರ್ಪಯಜ್ಞ ಮಾಡಿದ್ರು. ಪರೀಕ್ಷಿತ್ ಮಹಾರಾಜರ ಅವರು ಭಗವದ್ಧಾಮಕ್ಕೆ ಹೋಗಿದ ನಂತರ ಸೊ ಅವರ ಕಾರಣ ಏನೋ ಒಂದು ತಕ್ಷಕ, ಸರ್ಪ ತಕ್ಷಕನಿಂದ ಅವರ ಸಾವು ಆಗಿದ್ದು ಅಂತ. ಸೊ ಅದಕ್ಕೆ ಅವರೊಂದು ಸರ್ಪಯಜ್ಞ ಮಾಡಿ ಎಲ್ಲ ಸರ್ಪಗಳು, ವಿಷ ಸರ್ಪಗಳು ಏನಿದೆ ಇದರಲ್ಲಿ, ಅವರೆಲ್ಲರೂ ಕೂಡ ಅದರಲ್ಲಿ ಆ ಯಜ್ಞಕ್ಕೆ ಬಂದು ಬಿಡು. ಸೊ ಆ ಸಮಯದಲ್ಲಿ ಹೇಳ್ತಾರೆ, ತಕ್ಷಕ ಎಲ್ಲಿ ಹೋಗಿ ಅಡಗಿಕೊಳ್ತಾರೆ ಅವರು. ತಕ್ಷಕ ಆ ಸಮಯದಲ್ಲಿ ಜನಮೇಜಯ ಒಂದು ಸರ್ಪಯಜ್ಞ ಮಾಡ್ತಾರೆ. ಮಾಡೋ ಸಮಯದಲ್ಲಿ ಎಲ್ಲ ಸರ್ಪಗಳು ಬೇರೆ ಬೇರೆ ಲೋಕಗಳಿಂದ, ಈ ಭೂಮಿಯಲ್ಲೇ ಎಲ್ಲೆಲ್ಲಿ ಯಾವ್ಯಾವ ಪರ್ವತಗಳು ಯಾವ್ಯಾವ ನೀರಿನಲ್ಲಿದೆ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಬಂದು ಅದ್ರಲ್ಲಿ ಬೀಳ್ತಾ ಇದೆ. ಎಷ್ಟೋ ನೂರಾರು ಸಾವಿರಾರು ಆಗತ್ತೆ. ಅವರ ಉದ್ದೇಶ ಕೊನೆಗೆ ತಕ್ಷಕ ಯಾರು ಕಾರಣ, ಇವರ ತಂದೆಯನ್ನು ಅವರ ವಿಷದಿಂದ ಸ್ಪರ್ಶದಿಂದ ಅವರ ಅಂತ್ಯ ಆಗಿದ್ದು, ಅವರನ್ನು ಕೊಲ್ಲಿಕ್ಕೆ. ಸೊ ಈ ತಕ್ಷಕ ಏನ್ ಮಾಡ್ತಾರಂತೆ ನನಗೆ ತಿಳಿದ ಮಟ್ಟಿಗೆ ಇಂದ್ರನ ಆಶ್ರಯಿಸ್ತಾರೆ. ಸೊ ಇಂದ್ರನ ಆಶ್ರಯಿಸಿ ಇಂದ್ರನ ಇದನ್ನ ಅನ್ಸುತ್ತೆ ಮೋಸ್ಟ್ಲಿ ಇಂದ್ರ ಕೂತಿರುವ ಆ ಸಿಂಹಾಸನ ಅದಕ್ಕೆ ಸುತ್ತಿರ್ತಾರೆ. ಸೊ ಹೇಳ್ತಾರೆ ಆ ಎಷ್ಟು ಮಂತ್ರಗಳ ಇದು ಅಂದ್ರೆ ಇಂದ್ರ ಕೂತಿದ್ದಾರೆ. ಇಂದ್ರ ಅಷ್ಟು ದೊಡ್ಡ ವ್ಯಕ್ತಿ. ಸೊ ಅವರ ಇದಿದೆ, ಸಿಂಹಾಸನ ಇದೆ. ತಕ್ಷಕ ಅದಕ್ಕೆ ಗಟ್ಟಿಯಾಗಿ ಕಟ್ಕೊಂಡಿದ್ರೆ ಆ ಸಿಂಹಾಸನ ಸಹಿತ ಅದು ಅವರು ಆ ಯಜ್ಞದ ಹತ್ರ ಬರ್ತಾರೆ. ಆ ಮಂತ್ರಗಳು ಅಷ್ಟು ಶಕ್ತಿ. ಸೊ ಇಲ್ಲಿ ಶ್ಲೋಪ್ರಭಾದಲ್ಲಿ ಈ ರೀತಿ ಅದ್ಭುತವಾದ ವೇದ ಮಂತ್ರಗಳು, ವೇದ ಯಜ್ಞಗಳು ಈ ರೀತಿ ಅದ್ಭುತ ಶಕ್ತಿ ಇರ್ತಾ ಇತ್ತು. ಸೊ ಆದ್ರೆ ಅದಕ್ಕೆ ಆ ಶಕ್ತಿ ಇರೋದಕ್ಕೆ ಅದನ್ನ ಸರಿಯಾದ ರೀತಿಯ ಉಚ್ಚಾರಣೆ ಮಾಡಬೇಕು. ಆ ರೀತಿಯ ಒಂದು ಪವಿತ್ರತೆ ಇರಬೇಕು ಆ ಮಾಡೋ ವ್ಯಕ್ತಿಗಳಲ್ಲಿ. ಆಗ ಆ ಮಂತ್ರಗಳಿಗೆ ಶಕ್ತಿ ಇರುತ್ತೆ. ಬಹಳ ಇತರ ವೇದ ಮಂತ್ರಗಳಿದೆ. ವೇದ ಇವರು ಕೂಡ ಶುಕ್ರಾಚಾರ್ಯರು ಎಲ್ಲ ದಾನವರು ಅವರೊಂದ್ಸಲ ಇಂದ್ರನಿಂದ ಕೊಲ್ಲಲ್ಪಟ್ಟಿರ್ತಾರೆ. ಸೊ ಅವರೆಲ್ಲರನ್ನು ಕೂಡ ಮೃತ ಸಂಜೀವಿನಿ ಅಂತೇನೋ ಒಂದು ಇದರಲ್ಲಿ ತಯಾರಿ ಮಾಡಿ ಅವರು ಅದರಲ್ಲಿ ಅವ್ರನ್ನೆಲ್ಲ ಮುಳುಗಿಸ್ತಾರಂತೆ, ಅವರೆಲ್ಲ ಜೀವಂತ. ಏನಿವೆ ಇದೆಲ್ಲ ಇದೆ, ವೇದ ಮಂತ್ರಗಳ ಶಕ್ತಿ ಇದೆ. ವೇದ ಮಂತ್ರಗಳ ಶಕ್ತಿಯಿಂದ, ವೇದಗಳ ನಿರ್ದೇಶನದಿಂದ ತಯಾರಿ ಮಾಡೋ ಏನೇನೋ ಇದೆ. ಆದ್ರೆ ಕಲಿಯುಗಕ್ಕೆ ಇದೆಲ್ಲ ಇಲ್ಲ, ಇದೆಲ್ಲ ಬೇಕಾಗಿಲ್ಲ, ಅಗತ್ಯ ಇಲ್ಲ. ಸೊ ಆಚಾರ್ಯ ಶ್ರೀಲ ಪ್ರಭುಪಾದ ಅದಕ್ಕೆ ನಮ್ಗೆ ಹೇಳ್ತಾ ಇರೋದು, ಕಲಿಯುಗದಲ್ಲಿ ಈ ರೀತಿಯ ಒಂದು ಬ್ರಾಹ್ಮಣರು, ಈ ರೀತಿಯ ಒಂದು ಅರ್ಹರಾದ ಬ್ರಾಹ್ಮಣರು ಇಲ್ಲ. ಮುಖ್ಯವಾಗಿ ಅರ್ಹರಾದ ಬ್ರಾಹ್ಮಣರು ಶಮೋ ದಮ ತಪ ಶೌಚಂ ಕ್ಷಾಂತಿ ರಾರ್ಜಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಸೊ ಈ ರೀತಿಯ ಅರ್ಹತೆಗಳು ಹೊಂದಿರೋ ಬ್ರಾಹ್ಮಣರಿಲ್ಲ. ಸೊ ಹಾಗೆ ಈ ರೀತಿಯ ಒಂದು ದೊಡ್ಡ ದೊಡ್ಡ ಯಾಗಗಳು ಮಾಡೋ ಅಗತ್ಯ ಇಲ್ಲ. ಸೊ ಮಾಡಬಾರದು. ಅಷ್ಟ ಕೂಡ ಮಂತ್ರ ತಪ್ಪಾಗಿ ಹೇಳೋದ್ರಿಂದ ವೃತ್ರಾಸುರ ಇಂದ್ರನಿಂದ ಸಾಯ್ತು. ಅದು ಕೂಡ ಇದೆ. ನೋಡಿ ಸ್ವಲ್ಪ ಉಚ್ಚಾರಣೆ ತಪ್ಪಾಗಿದ್ದೆ. ಸೊ ಅವ್ರು ಸರಿಯಾಗಿ ಮಾಡಿದ್ರು ಎಲ್ಲ ರೀತಿಯಲ್ಲಿ. ಆ ಮಂತ್ರ ನೀವೇ ಮಾತಾಜಿ ಹೇಳಿದಾಗೆ ಇಂದ್ರನ ವಿರೋಧವಾಗಿ ಇಂದ್ರನನ್ನು ಕೊಲ್ಲೋ ಒಂದು ಇವರನ್ನು ತಯಾರಿ ಮಾಡ್ಲಿಕ್ಕೆ, ವ್ಯಕ್ತಿಯನ್ನು ತಯಾರಿ ಮಾಡ್ಲಿಕ್ಕೆ ತ್ವಷ್ಟ ಅಂತ ಅವರು ಬ್ರಾಹ್ಮಣ, ಋಷಿ. ಸೊ ಅವ್ರು ಮಾಡಿದ ಯಜ್ಞ. ಆದ್ರೆ ಸ್ವಲ್ಪ ಉಚ್ಚಾರಣೆ ವ್ಯತ್ಯಾಸ. ಹೇಳ್ತಾರೆ ಇಂದ್ರನ ಕೊಲ್ಲೋದಲ್ಲ, ಇಂದ್ರನ ಒಬ್ಬ ಶತ್ರು. ಇಂದ್ರನಿಗೆ ಎಷ್ಟೋ ಶತ್ರುಗಳು, ಇವರು ಒಬ್ಬ ಶತ್ರು. ಇಂದ್ರನಿಗೆ ಶತ್ರು ಆಗಿರೋ ಒಬ್ಬ ವ್ಯಕ್ತಿಯನ್ನು ತಯಾರಿಸಿದಷ್ಟೇ. ಇಂದ್ರನ ಕೊಲ್ಲೋ ಒಂದು ಪಡೀಲಿಲ್ಲ, ವರವನ್ನು ಪಡೀಲಿಲ್ಲ, ಆ ಶಕ್ತಿಯನ್ನು ಪಡೀಲಿಲ್ಲ ವೃತ್ರಾಸುರ. ಸೊ ಈಗೆಲ್ಲ ಇದೆ.
ಸ್ವಲ್ಪ ಉಚ್ಚಾರಣೆ ಈಚೆಯಿಂದ ಈಗೂ ಕೂಡ ಆಗುತ್ತೆ. ಸೊ ಉಚ್ಚಾರಣೆನೂ ಇದೆ. ಉಚ್ಚಾರಣೆ ಸರಿಯಾದ ರೀತಿ ಅದಕ್ಕೆ ಅಭ್ಯಾಸ, ತೀವ್ರ ಅಭ್ಯಾಸ. ಅದಕ್ಕೆ ಈ ಭಾಷೆ ಕಲೀಲಿಕ್ಕೆ ಎಷ್ಟು ಅಭ್ಯಾಸ ಬೇಕು, ಸಂಸ್ಕೃತ ಭಾಷೆ. ಮತ್ತೆ ಅದರಲ್ಲಿ ಉಚ್ಚಾರಣೆ ಕೂಡ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಇದಾಗಿರ್ಬೇಕು. ಸೊ ಎನಿವೆ, ಸೊ ನಮಗೆ ಇವಾಗ ಸಂಸ್ಥಾಪಕಾಚಾರ್ಯ ಶಿಲ ಪ್ರಭುಪಾದರು, ಸೊ ಅವರ ನಿರ್ದೇಶನ ಇದು ಅಗತ್ಯ ಇಲ್ಲ, ಸೊ ಇದು ಬೇಡ ಇದು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ, ನಾವು ಕೇವಲ ಈಗ ಸಂಕೀರ್ತನ ಯಜ್ಞ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷಣಂ ಯಜ್ಞೈ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧಸಃ. ಕಲಿಯುಗದಲ್ಲಿ ಬುದ್ಧಿವಂತ ಜನರು, ಮೇಧ ಅಂದ್ರೆ ಬುದ್ಧಿ, ಸುಮೇಧ ಅಂದ್ರೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಮೆದುಳು. ಸೊ ಇವರು ಏನ್ ಮಾಡ್ತಾರೆ, ಕಲಿಯುಗದಲ್ಲಿ ಭಗವಂತನ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣವರ್ಣಂ ತ್ವಿಷಾ ಕೃಷ್ಣನನ್ನು ವರ್ಣಿಸುವ ಈ ಅವತಾರ, ಕೃಷ್ಣನ ಕೃಷ್ಣ ಗುಂಪಿಗೆ ಸೇರಿದ ಈ ಅವತಾರ ಕೃಷ್ಣವರ್ಣಂ ತ್ವಿಷಾ ಆದ್ರೆ ಅವರ ಬಣ್ಣ ಬೇರೆ, ಕೃಷ್ಣನ ಬಣ್ಣ ಅಲ್ಲ. ತ್ವಿಷಾ ಸಾಂಗೋಪಾಂಗಾಸ್ತ್ರ ಪಾರ್ಷಣ. ಸೊ ಈ ಅವತಾರ ಭಗವಂತನು ತನ್ನ ಶಸ್ತ್ರ, ತನ್ನ ಅಸ್ತ್ರ, ತನ್ನ ಭಕ್ತರು ಅವರೊಟ್ಟಿಗೆ ಅವತರಿಸೋದು. ಸಾಂಗೋಪಾಂಗಾಸ್ತ್ರ ಪಾರ್ಷಣ ಯಜ್ಞೈ ಸಂಕೀರ್ತನ ಇರ್ತಾರೆ. ಸೊ ಅವರನ್ನು ಈ ಯಜ್ಞದಿಂದ, ಯಾವ ಯಜ್ಞ? ಸಂಕೀರ್ತನ ಯಜ್ಞದಿಂದ, ಯಜ್ಞೈ ಸಂಕೀರ್ತನ ಪಾಯ ಯಜಂತಿ ಸುಮೇಧಸಃ. ಸೊ ಅವರು ಆರಾಧಿಸುತ್ತಾರೆ, ಅವರು ಪೂಜಿಸುತ್ತಾರೆ. ಸೊ ಇದು ನಾವು ಕಲಿಯುಗದ ಯಜ್ಞ, ನಮಗೆ ಸಂಕೀರ್ತನ ಯಜ್ಞ. ಈ ಯಜ್ಞದಲ್ಲಿ ನಮಗೆ ಈ ರೀತಿಯ ಮಂತ್ರ ಉಚ್ಚಾರಣೆ ಅಷ್ಟು ಆಚೆ ಈಚೆ ಆದ್ರೂ ತೊಂದರೆ ಇಲ್ಲ. ಒಂದೊಂದ್ಸಲ ಸ್ವಲ್ಪ ಜನ ಅಭ್ಯಾಸದಿಂದಲೋ ಇನ್ನೊಂದು ರೀತಿಯಲ್ಲೋ ಅವ್ರು ಸರಿಯಾಗಿ ಉಚ್ಚಾರಣೆ ಮಾಡೋದಿಲ್ಲ. ಇಲ್ಲಾಂದ್ರೆ ಕೆಲವು ಭಾಷೆಗಳಲ್ಲಿ ಕೆಲವು ಏನ್ ಹೇಳ್ತಾರೆ, ಆ ಜನಾಂಗದ ಅವರ ಭಾಷೆಗಳ ಇದರಿಂದ ಅವ್ರಿಗೆ ಆ ರೀತಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಕ್ ಬರದೇ ಇರ್ಬೋದು. ಹರೇ ಕೃಷ್ಣ ಮಂತ್ರ ಕೂಡ ಅವ್ರಿಗೆ ಸರಿಯಾಗಿ ಉಚ್ಚಾರಣೆ ಮಾಡೋದು ಸುಲಭವಾದ ಮಂತ್ರ ಇದು. ಇದನ್ನು ಕೂಡ ಅವರು ಸ್ವಲ್ಪ ಆಚೆ ಈಚೆ ಮಾಡ್ಬೋದು. ಕೃಷ್ಣ, ಇಲ್ಲ ಅಂದ್ರೆ ಒಂಥರ ರಾಮೋ. ಸೊ ಈ ರೀತಿ ಒಂದೊಂದ್ ಸ್ವಲ್ಪ ಅವರ ಈ ಉಚ್ಚಾರಣೆ ಇರ್ಬೋದು. ಆದರೂ ಕೂಡ ಹೇಳ್ತಾರೆ ತೊಂದರೆ ಇಲ್ಲ. ಈ ಸಂಕೀರ್ತನ ಯಜ್ಞ ಇದರಲ್ಲಿ ಸ್ವಲ್ಪ ಆಚೆ ಈಚೆ ಇದ್ರು ಕೂಡ ಅದು ಏನು ಇದಾಗೋದಿಲ್ಲ. ಮುಖ್ಯವಾಗಿ ಉದ್ದೇಶ ಶಿಲ ಪ್ರಭುಪಾದರು ಹೇಳ್ತಾರೆ, ಗುರು ಅಂದ್ರೆ ನಮಗೆ ಮಾರ್ಗದರ್ಶನ ಕೊಡೋ ಗುರು, ನಮಗೆ ಆಚಾರ್ಯರು. ಸೊ ಆದರೆ ಆ ಗುರುದೇವ. ಸೊ ನಾವ್ ಹೇಳುವಾಗ ಸ್ವಲ್ಪ ಜನ ಗೋರು ಅಂತ ಹೇಳ್ತಾರೆ. ಪ್ರಭುಪಾದರಿಗೆ ಹೇಳ್ತಾರೆ, ಅವರ ಸ್ವಲ್ಪ ಶಿಷ್ಯರು ಹಾಗೆ ಅವರನ್ನು ಗುರು ಅಂತ ಹೇಳುವುದು ಗೋರು ಅಂತ ಹೇಳಿ, ಗುರುದೇವ್ ಆತರ. ಸೊ ಆ ರೀತಿ ಅವ್ರು ಹೇಳೋದೆಲ್ಲ ಅವ್ರಿಗೆ ತಪ್ಪಾಗಿ ಬರ್ತಾ ಇಲ್ಲ, ಅವ್ರಿಗೆ ಸ್ಪಷ್ಟವಾಗಿ ಬರ್ತಾ ಇಲ್ಲ. ಆದರೂ ಕೂಡ ಹೇಳ್ತಾರೆ ತೊಂದರೆ ಇಲ್ಲ. ಆದ್ರೆ ಇವಾಗ ಅದು ಅವ್ರ ಉದ್ದೇಶ, ಭಾವ ಗುರುವನ್ನ ಒಂದು ಗುರುದೇವ ಒಂದು ಇದರಿಂದ ಅಭಿಮಾನದಿಂದ, ಒಂದು ಗೌರವದಿಂದ ಹೇಳೋ ಒಂದು ಅವ್ರಿಗೆ ಭಾವನೆ. ಆದ್ರೆ ಅವ್ರು ಹೇಳ್ತಾ ಇರೋದು ಗುರುದೇವ, ಜಯ ಗುರುದೇವ್ ತರ ಗೋ ಹೇಳೋ ಗೋ ಬರ್ತಾರೆ. ಸೊ ಗೋಗೆ ಬೇರೆ ಅರ್ಥ ಇದೆ. ಗೋರು ಅಂದ್ರೆ ಅರ್ಥ ಅದು ಗೋರು ಅಂದ್ರೆ ಅರ್ಥ ಇದು ಸಂಸ್ಕೃತದಲ್ಲ, ಇಲ್ಲ ಈ ಬೆಂಗಾಲಿ ಗೊತ್ತಿಲ್ಲ. ಇದು ಯಾವ್ದಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ, ಗೋರು ಅಂದ್ರೆ ಗೋಮಾತೆ, ಹಸು. ಸೊ ಹಾಗೆ ಗುರು ಏನು ಹಸು ಅಲ್ಲ, ಆದ್ರೆ ಶಿಷ್ಯರು ಒಂದ್ ರೀತಿ ಈ ರೀತಿ ಜೈ ಗುರುದೇವ್ ಗುರು ಅಂತ ಹೇಳೋ ಗೋ ಅಂತ ಹೇಳಿದ್ರು ಕೂಡ ತೊಂದರೆ ಇಲ್ಲ. ಅವರ ಉದ್ದೇಶ ಗುರುವಿಗೆ ಜಯವಾಗಲಿ ಅಂತ. ಆದ್ರೆ ಹೇಳುವಾಗ ಸ್ವಲ್ಪ ತಪ್ಪದಾಗ್ಬೋದು, ಆದ್ರೆ ತೊಂದರೆ ಇಲ್ಲ. ಸೊ ಹೀಗೆ ನಾವು ಭಕ್ತಿ ಮಾರ್ಗದಲ್ಲಿ ಭಗವಂತನಿಗೆ ಆ ಭಕ್ತಿ ಭಾವ ಮುಖ್ಯ. ಭಾವಗ್ರಾಹಿ ಜನಾರ್ದನ, ಕೃಷ್ಣನ ಹೆಸರೇ ಭಾವಗ್ರಾಹಿ. ಕೃಷ್ಣನು ಆ ಭಾವವನ್ನು ಸ್ವೀಕರಿಸ್ತಾನೆ. ಆದ್ರೆ ಈ ಬೇರೆ ಮಾರ್ಗದಲ್ಲಿ ಸ್ವಲ್ಪ ಏನಾಗುತ್ತೆ, ಜ್ಞಾನ ಮಾರ್ಗದಲ್ಲಿ, ಯಜ್ಞ ಮಾರ್ಗದಲ್ಲಿ ಇದೊಂಥರ ಬಹಳಷ್ಟು ಇದೊಂದು ರೀತಿ ಟೆಕ್ನಿಕಲ್, ಒಂದು ಆ ರೀತಿ ವಿಧಾನವೇ ಇರಬೇಕು. ಆ ರೀತಿಯಾಗಿಯೇ ಅದು ಪಡೆಯೋ ಕೊನೆಗೆ ಅಫ್ಕೋರ್ಸ್ ಬೇರೆ ವಿಧಾನದಲ್ಲೂ ಕೂಡ ಕೃಷ್ಣ ಕೃಪೆ ಬೇಕು. ಕೃಷ್ಣ ಕೃಪೆ ಇಲ್ಲದೆ, ಕರುಣೆ ಇಲ್ಲದೆ ಯಾವ ವಿಧಾನ ಕೂಡ ಪರಿಪೂರ್ಣತೆ ಸಾಧಿಸುವಾಗಿಲ್ಲ. ಆದರೂ ಕೂಡ ಮುಖ್ಯವಾಗಿ ಬೇರೆ ವಿಧಾನದಲ್ಲಿ ಈ ರೀತಿ ಅದೇ ಕಟ್ಟುನಿಟ್ಟಾಗಿ ಆ ನಿಯಮಗಳ ಪಾಲನೆ. ಸೊ ಭಕ್ತಿ ಮಾರ್ಗದಲ್ಲಿ ಆಗಿಲ್ಲ, ಕಟ್ಟುನಿಟ್ಟು ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಆದ್ರೆ ಉದ್ದೇಶ ಭಕ್ತಿ ಭಾವ ಮುಖ್ಯ. ಸೊ ಅದರ ಮೇಲೆ ಅದು ಅವಲಂಬಿಸಿದೆ.
ಹಾಗೆ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞವನ್ನು ಆಚರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ರೀತಿ ಇಲ್ಲಿ ಬೇರೆ ಯಜ್ಞಗಳು ಮಾಡಬಾರ್ದು, ಮಾಡೋ ಅಗತ್ಯ ಇಲ್ಲ. ಸಮಯ ವ್ಯರ್ಥ, ಕಾಲ ವ್ಯರ್ಥ, ಎಲ್ಲ ಅಷ್ಟು ವಸ್ತುಗಳು, ಅಷ್ಟು ಹಣ ವ್ಯರ್ಥ, ಎಲ್ಲ ವ್ಯರ್ಥ. ಈಗ ಮುಂದೆ ಈಗ ನೆಕ್ಸ್ಟ್ ನಾವು ಕೇಳ್ತೇವೆ. ಆದ್ರೆ ಇವರು ಈ ತರ ಕ್ರಮ ತಗೊಂಡಿದ್ರು ಕೂಡ ಇದನ್ನ ನಿಲ್ಲಿಸ್ಲಿಕ್ಕೆ ಇವಾಗ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ನಿಲ್ಲಿಸ್ತಾರೆ. ಸೊ ಯಾಕಂದ್ರೆ ಬ್ರಹ್ಮದೇವರು ಮತ್ತೆ ಕಾರಣ ಕೊಡ್ತಾರೆ. ಇಂದ್ರನು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಇಲ್ಲಿ ಅಷ್ಟು ಸುಲಭವಾಗಿ ಅವನ್ನ ಕೊಲ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಪೃಥು ಮಹಾರಾಜರು ಮತ್ತೆ ಇಲ್ಲಿ ಇವರು. ಸೊ ಅಂತಿಮವಾಗಿ ಕೊನೆಗೆ ಕೊಲ್ಲುವಕ್ಕಾಗತ್ತೇನೋ, ಆದ್ರೆ ಅಷ್ಟು ಸಮಯ ಕೇಳ್ತಾರೆ. ಅವ್ರು ಹೇಳೋದು ಇನ್ನೊಂದು ರೀತಿ ಹೇಳೋದು, ಅವನ್ನ ಕೊಲ್ಲೋ ಕೂಡ ಸರಿಯಲ್ಲ. ಸೊ ಇಂದ್ರನು ಕೂಡ ಭಗವಂತನ ಅಧಿಕಾರಿಯೇ, ಭಗವಂತನ ಒಂದು ಪ್ರತಿನಿಧಿಯೇ, ಭಗವಂತನ ಆಪ್ತಾರೆ. ಸೊ ಅವರದು ಈಗೇನೋ ಒಂದು ಸಲ ತಪ್ಪಾಗಿದೆ. ಸೊ ಆಗಿದ್ದಕ್ಕೆ ಅವ್ರಿಗೆ ಮರಣದಂಡನೆ ಕೊಡೋದು ಸರಿಯಲ್ಲ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಏನ್ ಹೇಳ್ತಾರೆ ಕೃಷ್ಣ, ಆ ತನ್ನ ಭಕ್ತನು ಒಂದು ರೀತಿ ಸ್ವಲ್ಪ ದಾರಿ ತಪ್ಪಿದ್ರು ಅವನಿಗೆ ಇದ್ ಮಾಡ್ಬೇಡಿ ಅಂತ ಭಗವಂತ ಹೇಳ್ತಾರೆ. ಯಾವ್ದು ಶ್ಲೋಕ ಅದು? ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ನಿಗಚ್ಚತಿ ಕೊಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಅದರ ಮುಂಚೆ ಕೃಷ್ಣ ಹೇಳೋದು, ಅದ್ರ ಹಿಂದಿನ ಶ್ಲೋಕ ಏನದು? ಸಾಧು ಪ್ರಭುಪಾದರನ್ನು ಒಂದ್ಸಲ ಸಾಧುವಿನ ಇದು ಕೂಡ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಭಕ್ತನು ಅವನು ಭಕ್ತಿ ಪಥದಲ್ಲಿರೋದ್ರಿಂದ ಸ್ವಲ್ಪ ಸಮಯ ಅಕಸ್ಮಾತ್ ಈ ರೀತಿಯಲ್ಲಿ ಸ್ವಲ್ಪ ದಾರಿ ತಪ್ಪಿದ್ರು ಅವನನ್ನು ನಿಲ್ಲಿಸುವ ಅಗತ್ಯ ಇಲ್ಲ. ಸೊ ಅವನು ಸರಿಯ ಮಾರ್ಗಕ್ಕೆ ಬರ್ತಾನೆ ಅಂತ ಭಗವಂತ ಅವನನ್ನು ಸಾಧುವೆಂದೇ ಪರಿಗಣಿಸಬೇಕು ಅಂತ ಪರಿಗಣಿಸಬೇಕು ಅಂತ ಹೇಳ್ತಾನೆ ಭಗವಂತ. ಸೊ ಅಂದ್ರೆ ಭಗವಂತನು ಭಕ್ತನಿಗೆ ಅವಕಾಶಗಳು ಕೊಡ್ತಾ ಇರ್ತಾನೆ. ಸೊ ಆದ್ರೆ ಅವಕಾಶ ಕೊಡ್ತಾ ಇರ್ತಾನೆ ಅಂತ ನಾವು ಅದು ಅಡ್ವಾಂಟೇಜ್ ತಗೊಳ್ಳೋದು ಅಂತಲ್ಲ. ಕೃಷ್ಣನು ಎಷ್ಟೇ ಮಾಡೋದು, ನಾನು ಎಷ್ಟೇ ತಪ್ಪು ಮಾಡೋದು ಕೂಡ ಕೃಷ್ಣನು ಕ್ಷಮಿಸ್ಬಿಡ್ತಾನೆ ಅಂತ ಅಲ್ಲ. ಅದು ಒಂದು ರೀತಿ ಕೃಷ್ಣನ ಕರುಣೆ, ಕೃಷ್ಣ ನಿರ್ವಾಜ ಕರುಣೆ. ಆದರೆ ಮತ್ತೆ ಅಭಕ್ತರಿಗೆ ಎಚ್ಚರಿಕೆ, ಒಂದು ರೀತಿ ಒಂದರ ಎಚ್ಚರಿಕೆ ಆ ಶ್ಲೋಕ. ಆದ್ರೂ ಭಕ್ತನಿಗೆ ಭಗವಂತನು ಮತ್ತೆ ಕೊಡುವ ಒಂದು ಅವಕಾಶ. ಆದ್ರೆ ಅದು ನಿರಂತರವಾಗಿ ಒಂದು ಅಭ್ಯಾಸವೇ ಆಗ್ಬಾರ್ದು, ಹ್ಯಾಬಿಟ್ ಆಗ್ಬಾರ್ದು. ಸೊ ಹೀಗೆ ಮುಂದೆ ಬ್ರಹ್ಮದೇವರು ಬಂದು ಹೇಳ್ತಾರೆ, ಈಗ ಇಂದ್ರನು ಇದು ತಪ್ಪಿದೆ ಆದ್ರೂ ಕೂಡ ಅವನು ಕೊಲ್ಲಬೇಡಿ ಅಂತ. ಮತ್ತೆ ಇನ್ನೊಂದು ಹೇಳೋದು ಬ್ರಹ್ಮದೇವರು ಹಾಗೆ ಇಂದ್ರನು ಕೂಡ ಬಲವಾಗಿರುವ ವ್ಯಕ್ತಿ. ಸೊ ಅವರು ಕೂಡ ಅಲ್ಲಿಗೆ ಬಿಡೋದಿಲ್ಲ. ಇವರು ಒಂದೊಂದು ರೀತಿಯಲ್ಲಿ ಇಂದ್ರನ ಉದ್ದೇಶ ಏನೋ ಈ ಯಜ್ಞ ಆಗ್ಬಾರ್ದು. ಸೊ ಯಜ್ಞ ಆಗ್ಬಾರ್ದು ಅನ್ನಕ್ಕೆ ಏನ್ ಮಾಡಕ್ಕೂ ರೆಡಿ ಇದ್ದಾರೆ. ಧಾರ್ಮಿಕ ನಾವು ಕೇಳಿದ್ದು ವಿಧಾನಗಳು, ಅವರೆಲ್ಲ ಧರ್ಮದ ವೇಷಗಳಲ್ಲಿ ಬಂದು ಈ ತರ ಹೊಸ ಸನ್ಯಾಸ ವರ್ಗಗಳನ್ನು ಸೃಷ್ಟಿಸಿದ್ರು ಅಂತ ಕೇಳಿದ್ವಿ. ಸೊ ಈ ರೀತಿಯ ಒಂದು ಇರ್ಲಿಲ್ಲ. ಯಾರ ವ್ಯಕ್ತಿ ಕೂಡ ಧಾರ್ಮಿಕ ವ್ಯಕ್ತಿ ಅಂತ ಹೇಳಿದ್ರೆ ಅವರ ಒಂದು ಸ್ಟ್ಯಾಂಡರ್ಡ್ ಇದಿತ್ತು, ಅವರ ಒಂದು ವೇಷಭೂಷಣ ಆಗ್ಬೋದು, ಇಲ್ಲ ಅಂದ್ರೆ ಈ ರೀತಿ ಅವರ ಚಟುವಟಿಕೆ ಇರ್ಬೋದು. ಆದ್ರೆ ಈಗ ಇಂದ್ರನು ಆ ರೀತಿ ತೋರಿಸ್ಕೊಟ್ಟಿದ್ದು, ಈ ರೀತಿ ಆ ವೇಷಗಳು, ಆ ರೀತಿ ಇದರಿಂದ ಜನರು ಇಂದ್ರನು ಮಾಡಿದ್ರು, ಸೊ ನಾವು ಕೂಡ ಅದು ಮಾಡೋಣ ಅಂತ ಆ ರೀತಿ ಮಾಡ್ತಾರೆ ಅಂತ ಹೊಸ ರೀತಿಯ ವೇಷಭೂಷಣಗಳು, ಹೊಸ ರೀತಿಯ ಆಚರಣೆಗಳು ಅಂತ ಕೇಳಿದ್ವಿ ನಾವು. ಸೊ ಅದೇ ರೀತಿ ಇಂದ್ರನು ಅಷ್ಟು ಸುಲಭವಾಗಿ ಇವರು ಕೊಲ್ಲಕ್ ಆಗೋದಿಲ್ಲ. ಸೊ ಅಷ್ಟು ಸಮಯದಲ್ಲಿ ಅವರು ಹೇಳ್ತಾರೆ, ಇಂದ್ರ ಇನ್ನ ಕೆಲವು ಧಾರ್ಮಿಕ ವಿಧಾನ ಸೃಷ್ಟಿ ಮಾಡ್ಬೋದು, ಇನ್ನ ಒಂದೊಂದು ಧರ್ಮಗಳು ಸೃಷ್ಟಿ ಮಾಡ್ಬೋದು, ಈ ರೀತಿ ಧರ್ಮ ಸೃಷ್ಟಿ ಮಾಡ್ಬೋದು. ಸೊ ಹಾಗೆ ಬ್ರಹ್ಮದೇವರು ಅವ್ರನ್ನ ಬೇಡ, ಸಾಕು, ಹೊಸದು ಸೃಷ್ಟಿ ಮಾಡೋದು ಬೇಡ, ಅದು ಒಂದು ಕಾರಣ ಕೂಡ ತಿಳಿಸ್ತಾರೆ. ಮುಖ್ಯವಾಗಿ ಇದು ನಿನ್ನೆನು ಕೂಡ ನಾವು ಕೇಳ್ತಾ ಇದ್ದು, ಇಲ್ಲಿ ಸರ್ಕಾರ ಈ ತರ ಧರ್ಮವನ್ನು ಅವರು ರಕ್ಷಣೆ ಮಾಡ್ಬೇಕು. ಅವ್ರು ಎಲ್ಲ ಧರ್ಮವೂ ಆಯ್ತು, ಇಲ್ಲ ಅದು ಮಾಡಬಾರ್ದು, ಅದು ಸರಿಯಲ್ಲ. ಆ ರೀತಿ ನಿರಪೇಕ್ಷವಾಗಿ ಸೆಕ್ಯುಲರ್ ಅಂತ ಹೇಳ್ತಾರ ಹೆಸರಿನಲ್ಲಿ ಅದು ನಮಗೆ ಅದರ ಇದಿಲ್ಲ, ಸಂಬಂಧ ಇಲ್ಲ ಅಂತ ಹೇಳುವಾಗಿಲ್ಲ. ಸೊ ಅವರು
ಸರಿಯಾದ ಧರ್ಮ ಏನು ಅಂತ ಅವರು ಅರ್ಥ ಮಾಡ್ಕೊಳ್ಬೇಕು. ಅವರು ಅರ್ಥ ಮಾಡ್ಕೊಂಡು ಅದನ್ನ ಅವರ ಪ್ರಜೆಗಳ ಮೇಲೆ ಅವರು ಇದ್ ಮಾಡ್ಬೇಕು. ಸೊ ಅವರು ಇಲ್ಲ ಆ ಧರ್ಮದ ಹೀಗೆ ಹೇಳ್ತಾ ಇದೆ, ಈ ಧರ್ಮ ಹೀಗೆ ಹೇಳ್ತಾ ಇದೆ, ಬಿಡೋದಲ್ಲ, ಮಾಡ್ಬಾರ್ದು. ಇನ್ಫ್ಯಾಕ್ಟ್ ಶಿಲ ಪ್ರಭುಪಾದರು ಒಂದು ಹೇಳ್ತಾರೆ, ನಮ್ಮ ಭಾರತದ ರಾಷ್ಟ್ರಪಿತ ಅನಿಸ್ಕೊಂಡವರು. ಸೊ ಅವರಿಗೂ ಕೂಡ ಒಮ್ಮೆ ಸ್ವಲ್ಪ ಜನರು ಹೋಗಿ ಕೇಳ್ತಾರಂತೆ, ನೋಡಿ ಇದು ಪ್ರಾಣಿ ಹತ್ಯೆ ಇದೆ ಒಂದೊಂದು ಧರ್ಮಗಳಲ್ಲಿ, ಅದರಲ್ಲೂ ಗೋ ಹತ್ಯೆ ಇದು ಬಹಳ ತಪ್ಪಲ್ಲ, ಇದು ನಮ್ಮ ವೈದಿಕ ಧರ್ಮದಲ್ಲಂತೂ ಇದು ಇಲ್ವೇ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಕೇಳೋದು ಪರೀಕ್ಷಿತ್ ಮಹಾರಾಜರ ಆಳ್ವಿಕೆಯಲ್ಲಿ ಈ ರೀತಿಯ ಒಂದು ಗೋವನ್ನು, ಒಂದು ಎತ್ತುವನ್ನು ಒಬ್ಬ ಕಲಿಪುರುಷ ಅವರನ್ನು ಕೊಲ್ಲೋ ಒಂದು ಪ್ರಯತ್ನ ಮಾಡಿದಾಗ ಅವರನ್ನು ಕಲಿಪುರುಷನೇ ಕೊಲ್ಲಕ್ಕೆ ಪರೀಕ್ಷಿತ್ ಮಹಾರಾಜರು ಕ್ರಮ ಕೈಗೊಂಡ್ರು. ಪರೀಕ್ಷಿತ್ ಮಹಾರಾಜರೇ ಕಲಿಪುರುಷನನ್ನೇ ಕೊಲ್ಲೋದಕ್ಕೆ ರೆಡಿ. ಯಾಕೆ? ಅವರು ಒಂದು ಗೋವನ್ನು, ಒಂದು ಎತ್ತುವನ್ನು ಕೊಲ್ಲೋ ಪ್ರಯತ್ನ. ಸೊ ಆಗಿರುವಾಗ ಇದು ನಿಷೇಧ. ಇದು ನಿಷೇಧ ಅಂದ್ರೆ ಇದು ಅಬ್ಸಲ್ಯೂಟ್ಲಿ ನಿಷೇಧ. ಇದಕ್ಕೆ ಮತ್ತೆ ಇದಿಲ್ಲ, ಇನ್ನೊಂದು ರೀತಿಯ ಇದಿಲ್ಲ. ಶಾಸ್ತ್ರದಲ್ಲಿದೆ, ವೇದಶಾಸ್ತ್ರದಲ್ಲಿ ಪ್ರಾಣಿ ನೀವು ತಿನ್ಬೇಕು ಅಂದ್ರೂ ಕೂಡ ನೀವು ಕಾಳಭೈರವನಿಗೋ ಇಲ್ಲ ಕಾಳಿ ದೇವಿಗೋ ಅರ್ಪಣೆ ಮಾಡ್ಬೋದು, ಯಾವಾಗೋ ಅಮಾವಾಸ್ಯೆ ಸಮಯದಲ್ಲಿ. ಸೊ ಆ ರೀತಿಯ ಒಂದು ನಿರ್ದೇಶನಗಳಿದೆ. ಆದ್ರೆ ತೆರೆದು ಅದನ್ನ ತಿನ್ನೋ ಒಂದು ಆ ರೀತಿ ನಿರ್ದೇಶನಗಳಿಲ್ಲ. ಸೊ ಅದಕ್ಕೆ ಒಂದು ಸೂಕ್ತ ಸಮಯ, ಸೂಕ್ತ ಕ್ರಮ, ಸೂಕ್ತದ ಧರ್ಮಾಚರಣೆ ಇದೆ ವೇದಗಳಲ್ಲಿ. ಸೊ ಇದು ಪ್ರವೃತ್ತಿ ಮಾರ್ಗ. ಕೊನೆಗೆ ಅದು ಕೂಡ ನಿಲ್ಬೇಕು, ಅದರ ಉದ್ದೇಶ ಕ್ರಮೇಣವಾಗಿ ನಿಲ್ಬಹುದು ಅನ್ನೋ ರೀತಿ. ಸೊ ಹಾಗೆ ರಾಜನು ಒಂದೊಂದು ರೀತಿ ಈ ರೀತಿ ಅಧಾರ್ಮಿಕ ಚಟುವಟಿಕೆಗಳನ್ನ ಅವನು ಪರ್ಮಿಷನ್ ಕೊಡ್ಬೋದು. ಆ ರೀತಿ ಕುಡಿಯೋದು ಕೂಡ ಇವಾಗ ಇಷ್ಟೋ ಇದಿದೆ, ಅಷ್ಟು ಸರ್ಕಾರನು ಕೂಡ ಅವ್ರಿಗೆ ಲೈಸೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಒಂದು ಇದಿದೆ, ಬಹಳ ಇದಿರುತ್ತೆ. ಅದಕ್ಕೂ ಕೂಡ ಅದು ಈ ಸಮಯಕ್ಕೆ ಅಂತ ಇರುತ್ತೆ. ಆತರ ಅಂಗಡಿಗಳು ಅದೆಲ್ಲ 24 ಗಂಟೆ ಓಪನ್ ಆಗೋ ತರ ಇಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಟೈಮ್, ಆಮೇಲೆ ಪರ್ಟಿಕ್ಯುಲರ್ ಏರಿಯಾ ಅದು ಕೂಡ ಇರ್ತದೆ. ಈ ಸ್ಕೂಲ್ಗಳ ಹತ್ರ ಇರಬಾರದು, ಈ ಆಸ್ಪತ್ರೆಗಳ ಹತ್ರ ಇರಬಾರದು, ಈ ತರ ಎಲ್ಲ ಇಷ್ಟೊಂದು ಇದೆ. ಅವ್ರು ಆದಷ್ಟು ಅದರಲ್ಲೂ ಕೂಡ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಧಾರ್ಮಿಕ ಆದ್ರೆ ಸಂಪೂರ್ಣ ನಿಲ್ಸಕ್ ಆಗೋದಿಲ್ಲ, ಜನರು ಅದನ್ನ ತಗೊಳ್ತಾರೆ. ಹಾಗೆ ನಿಷೇಧ ಮಾಡದೆ ಅವರು ಸ್ವಲ್ಪ ರೂಲ್ಸ್. ಸೊ ಇಲ್ಲ ಅನೈತಿಕ ಸಂಬಂಧ ಇದಕ್ಕೂ ಕೂಡ ಒಂದು ಪರ್ಮಿಷನ್ ಇರಬಹುದು, ಆದ್ರೆ ಇದಕ್ಕೂ ಕೂಡ ರೂಲ್ಸ್ ಇದೆ. ಪ್ರತಿಯೊಂದಕ್ಕೂ ಕೂಡ ಇದು ಅಧಾರ್ಮಿಕ ಚಟುವಟಿಕೆ ಒಂದು ರೂಲ್ಸ್ ಇದೆ. ಅದೇ ಕೆಲವು ಅಬ್ಸಲ್ಯೂಟ್ಲಿ ನಿಷೇಧ. ಸೊ ಆ ರೀತಿಯಲ್ಲಿ ಗೋಮಾತೆ, ಗೋ ಹತ್ಯೆ ಮಾಡೋದು ನಿಷೇಧ. ಸೊ ಇವರಿಗೆ ಹೇಳ್ತಾರೆ, ಆತ ದೊಡ್ಡ ಇವರಿಗೆ ರಾಜಕಾರಣಿಗೆ ಕೇಳಿದಾಗ, ನೋಡಿ ಇದು ನೀವು ಕೂಡ ಅಭ್ಯಾಸ ಮಾಡ್ತೀರಾ. ಸೊ ಇರೋದ್ರಿಂದ ಇದು ವೈದಿಕ ಈ ಧರ್ಮದ ಪ್ರಕಾರ ಈ ಗೋ ಇತ್ತುವನ್ನ ರಕ್ಷಣೆ ಮಾಡ್ಬೇಕು, ಗೋರಕ್ಷ. ಕೃಷ್ಣನು ಕೂಡ ಭಗವಂತನೇ ಅವತರಿಸಿದಾಗ ಅವನು ಒಂದು ವೈಶ್ಯ ಧರ್ಮವನ್ನು ಪಾಲನೆ ಮಾಡೋ ರೀತಿಯಲ್ಲಿ ಅವನು ಗೋರಕ್ಷಣೆ ಮಾಡಿದ, ಗೋವಿಂದ. ಸೊ ಆಗಿರುವಾಗ ನೀವು ಅಟ್ಲೀಸ್ಟ್ ಬೇರೆ ಈಗ ಸನಾತನ ಧರ್ಮ ಅಲ್ಲದೆ ಅಂತ ಅಭ್ಯಾಸ ಮಾಡ್ತಾ ಇದಾರಲ್ಲ, ಅವರಿಗೆ ಮನವಿ ಮಾಡ್ಬೋದಲ್ಲ ನೀವು. ನಿಮಗೆ ಅಷ್ಟು ಗೌರವ ಕೊಡ್ತಾರೆ ಅವರು ಅಷ್ಟು ನಿಮ್ಮನ್ನು ಆರಾಧಿಸ್ತಾರೆ, ನಿಮ್ಮನ್ನು ನಿಜ ಪ್ರಾಕ್ಟಿಕಲಿ ಆರಾಧನೆ ಮಾಡ್ತಾರೆ. ಸೊ ಆಗಿರುವಾಗ ನೀವು ಒಂದು ಮನವಿ ಮಾಡಬಾರ್ದ? ನಿಮ್ಮ ಮಾತಿನಿಂದ ಆದ್ರೂ ಅವರು ಬದಲಾಗ್ಬೋದು. ಸೊ ಹಾಗೆ ಅವ್ರು ಹೇಳ್ತಾರೆ, ಆ ದೊಡ್ಡ ರಾಜಕೀಯ ವ್ಯಕ್ತಿ ಯಾರಿದ್ದಾರೆ, ರಾಜಕಾರಣಿ, ಅವ್ರು ಹೇಳಿದ್ದು, ಇಲ್ಲ 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 ನಾನು ಹೇಳಕ್ಕಾಗಲ್ಲ, ಇದು ಅವರ ಧರ್ಮ, ನಮ್ಮದು ಪಕ್ಷ ಇಲ್ಲದೆ ಇರೋ ಧರ್ಮ, ಸೆಕ್ಯುಲರ್ ಧರ್ಮ. ಸೊ ಅವರ ಧರ್ಮ ಅದನ್ನು ಪಾಲನೆ ಮಾಡ್ತಾ ಇರೋ ನಾನು ಹೇಳಕ್. ಸೊ ಇದಲ್ಲ, ಇದು ರಾಜಕಾರಣಿ ಇದು ಇದು ಅವರ ಇದಲ್ಲ. ಯಾಕಂದ್ರೆ ಅವರ ಅನುಯಾಯಿಗಳು ಏನ್ ಪಾಲನೆ ಮಾಡ್ತಾರೆ ಆ ಕರ್ಮ ಅವ್ರಿಗೆ ಬಂದೇ ಬರುತ್ತೆ. ರಾಜನ ಪ್ರತಿನಿಧಿಯ ರಾಜಕಾರಣಿಗೆ ಬರುತ್ತೆ. ಸೊ ಹಾಗೆ ಇವರ ಹೊಣೆಗಾರಿಕೆ, ಅವರು ಅದನ್ನು ನಿಲ್ಲಿಸ್ಬೇಕು. ಸೊ ಅವ್ರಿಲ್ಲ ಇಲ್ಲ ಅದು ಅವ್ರ ಧರ್ಮ ಅಂತ ಹೇಳೋದು ಅದು ಸರಿಯಲ್ಲ. ಪ್ರಭುಜಿ ಅವರು ಕೂಡ ಒತ್ತಡದಲ್ಲಿರ್ತಾರೆ. ಯಾಕಂದ್ರೆ ಅವರು ನಿಲ್ಲಿಸ್ಲಿಕ್ಕೆ ಹೋದ್ರೆ ಈ ತಿನ್ನುವವರು ಇದ್ದಾರಲ್ಲ ಅವರನ್ನೇ ನಾಳೆ ಕೊಚ್ಚಿ ಹಾಕ್ತಾರೆ ಅಂತವ್ರು ಇದ್ದಾರೆ ಈಗ. ಅದಕ್ಕೋಸ್ಕರ ಅವರು ಹೆದರ್ತಾರೆ ಈಗ ಕಾನೂನನ್ನು ಜಾರಿಗೆ ತರಲಿಕ್ಕೆ. ಆ ರೀತಿಯಲ್ಲಿ ಅಟ್ಲೀಸ್ಟ್ ಮಾಡರ್ನ್ ನಮ್ಮ ಇವಾಗಿರೋ ಸರ್ಕಾರ ಅದನ್ನ ಒಂದು ನಿಲ್ಲಿಸೋ ಒಂದು ಪ್ರಯತ್ನ ಒಂದು ಇದಾದ್ರೂ ಮಾಡ್ತಾರೆ. ಕಾನೂನು ತರ ನಾನು ಹೇಳ್ತಾ ಇರೋದು ಇದು ಹಿಂದೆ ಯಾರು ಇದು ಮಾಡಿದ್ದು, ಇದು ಹಿಂದೆ ಆಗಿದೆ. ಅಟ್ಲೀಸ್ಟ್ ಇವಾಗ ಆ ಕ್ರಮವನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ಕಾರ ಅವ್ರಿಗೆ ಸಿಕ್ಕಿದಾಗ ಅವರು ಅದನ್ನ ನಿಲ್ಲಿಸ್ತಾರೆ. ಅಷ್ಟಲ್ಲಾದ್ರೂ ಬೆಟರ್ ಈಗಿರುವ ಒಂದು ಸರ್ಕಾರದ ಇದು ರೀತಿ. ಯಾಕಂದ್ರೆ ಅವರು
ಎಲ್ಲ ಕಡೆ ಇಲ್ಲ ಅವರು, ಎಲ್ಲ ಕಡೆ ಅದು ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅವರು. ಅಟ್ಲೀಸ್ಟ್ ಯಾಕಂದ್ರೆ ನಾನು ಹೇಳ್ತಾ ಇರೋದು ಆ, ಗೋ ಗೋ ಹತ್ಯೆ ತುಂಬಾ ದೊಡ್ಡ ಇದು. So, ಹೇಳ್ತಾರಲ್ಲ ಗೋವಿನ ಇದ್ರ ಮೇಲೆ ಎಷ್ಟು ಕುದಲ್ಗಳಿರ್ತವೆ, ಅಷ್ಟು ವರ್ಷಗಳು ನರಕದಲ್ಲಿ ಇರಬೇಕು. So, ಎಲ್ಲ ಇದರಲ್ಲೂ ಕೂಡ ಗೋ ಹತ್ಯೆ ತುಂಬಾ ದೊಡ್ಡ ಆಯ್ತು, ತುಂಬಾ ದೊಡ್ಡ ಆಯ್ತು. ಸೊ ಎನಿವೆ, ಸೊ ಆಗಿದ್ದಾಯ್ತು. ಸಪೋಸ್ ಇವಾಗ ಹಿಂದೆ ಯಾರೋ ಮಾಡಿದ್ದಾರೆ, ಆಗಿದ್ದಾಯ್ತು. ಅದೇ ಮುಂದೆ ಯಾರು ಮಾಡಬಾರ್ದು. ಸೊ ಅದರ ಕ್ರಮವನ್ನು ಅವ್ರು ತಗೊಳ್ಬೇಕು. So, ಮತ್ತೆ ರಾಜಕೀಯ ಹೇಗೆ ಅಂದ್ರೆ ಅವರು ಒಂದು ರಾಜ್ಯದಲ್ಲಿ ಇದನ್ನ ಎನ್ಫೋರ್ಸ್ ಮಾಡ್ತಾರೆ, ಇನ್ನೊಂದು ರಾಜ್ಯದಲ್ಲಿ ಎನ್ಫೋರ್ಸ್ ಮಾಡೋದಿಲ್ಲ. ಈಗ ಕೂಡ ಇದೆ ಸರ್ಕಾರ. ಆ ರಾಜಕೀಯ ನೀತಿ ಅವರ ಸಮಯಕ್ಕೆ ಅವರ ಇದಕ್ಕೆ ಆಗೋದು. ಅಲ್ಲಿ ಒಂದು ರೀತಿ ಶಿಲಾ ಪ್ರಭುಪಾದರು ಹೇಳಿದ್ದು, ಅಮೆರಿಕದಲ್ಲಿ ಅವ್ರ ಶಿಷ್ಯರಿರೋದ್ರಿಂದ ಅವ್ರು ಹೇಳಿದ್ದು, ಅಟ್ಲೀಸ್ಟ್ ನಿಮ್ಮ ಸರ್ಕಾರಕ್ಕೆ ಹೇಳಿ ಈ ಗೋಹತ್ಯೆ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ಹೇಗಿದ್ರು ಜೀವಿಗಳು ಸಾಯೋದ್ರಿಂದ ಅದು ಒಂದೇ ಸಲ ಇನ್ನೊಂದು ಸಾಯ್ಲೇಬೇಕು. ಸೊ ನೀವು ಯಾಕೆ ಅದನ್ನು ಕೊಂದು ಅದನ್ನ ಪಾಪವನ್ನು ತಗೊಳ್ತೀರಾ? ಅದು ನ್ಯಾಚುರಲ್ ಡೆತ್. ಆದ್ಮೇಲೆ ನಂತರ ನೀವು ಅದನ್ನ ಸೇವನೆ ಮಾಡ್ಬೋದು. ಯಾಕಂದ್ರೆ ಇದು ವೈದಿಕ ಇದರಲ್ಲೂ ಕೂಡ ಇದೆ. ಹೇಳ್ತಾರೆ ಆ ಗೋವಿನ ಅಂತ್ಯ ಆದ್ಮೇಲೆ ಇದನ್ನು ಇವ್ರು ತಗೊಂಡು ಹೋಗ್ಬೋದಾಯ್ತು. ಯಾರು ತಗೊಂಡು ಹೋಗ್ಬೋದಾಯ್ತು? ಈ ತರ ಚಮ್ಮಾರ ಇವರು ತಗೊಂಡು ಹೋಗ್ಬೋದಾಯ್ತು ಅದನ್ನ, ಕಾಬ್ಲರ್ ಅವ್ರು ತಗೊಂಡೋಗಿ, ಯಾಕಂದ್ರೆ ಅದರ ಚರ್ಮದಿಂದಲೇ ಅವರು ಇದನ್ನು ಚಪ್ಪಲಿಯನ್ನ ಮಾಡ್ತಾ ಇದ್ರು. ಬೇರೆ ಬೇರೆ ರೀತಿಯಲ್ಲಿ ಮಾಡೋದು. ಆದ್ರೆ ಹಿಂದೆ ಮುಖ್ಯವಾಗಿ ಇದರಿಂದಾನೆ, ಗೋಮಾತೆ ಇದರಿಂದಾನೆ, ಚರ್ಮದಿಂದಾನೇ ನಾವು ಮೃದಂಗ ಇದೆಲ್ಲ ಕೂಡ ಮಾಡೋದು. ಮೃದಂಗ ಎಲ್ಲ ಅದರದೆಲ್ಲ ತಯಾರಾಗೋದು ಕೂಡ ಅದರಿಂದ. ಸೊ ಏನಿವೆ, ಈ ತರ ಬೇರೆ ಬೇರೆ ಎಷ್ಟೋ ಬಹಳ ಉಪಯೋಗಗಳಿದೆ. ಗೋಮಾತೆ ಸತ್ ಮೇಲೂ ಕೂಡ ಅದರ ದೇಹದಿಂದ ಎಷ್ಟೋ ಲಾಭಗಳಿದೆ. ಸೊ ನಂತರ ಈ ರೀತಿ ಪಡಿಬಹುದು. ಈ ರೀತಿ ನಾವು ಆ ಚಮ್ಮಾರರು ಅವರು ಮಾಡೋದಕ್ಕೋ ಇಲ್ಲಾಂದ್ರೆ ರೀತಿ ಮಾಡೋದಕ್ಕೆ ಉಪಯೋಗಿಸ್ಬೋದು. ಸೊ ಹೇಳ್ತಾರೆ, ಅವರು ತಗೊಳ್ಳುವಾಗ ಅವರು ಅದರ ಮಾಂಸವನ್ನು ತಿನ್ನೋ ಒಂದು ಕ್ರಮ ಇರ್ತಾ ಇತ್ತು. ಸೊ ಇದೆ ಒಂದು ರೀತಿ. ಆದ್ರೆ ಅದು ಸತ್ ಮೇಲೆ ಆದ್ರಿಂದ ಅದರ ಪಾಪ ತುಂಬಾ ಕಡಿಮೆ. ಅವ್ರಿಗೆ ಆ ರುಚಿ ಅಭ್ಯಾಸ ಆಗಿದೆ. ಆ ರುಚಿಯ ಒಂದೊಂದು ರುಚಿಗಳು ಆದ್ಮೇಲೆ, ಕುಡುಕರಿಗೆ ಒಂದು ರುಚಿ, ಬಿಡಿ ಇದು ಮಾಡೋ ಒಂದು ರುಚಿ. ಅದೇ ರೀತಿ ನಾವು ಕೂಡ ಆಹಾರದಲ್ಲಿ ಒಂದೊಂದು ಸಿಹಿ, ಒಂದೊಂದು ಎಣ್ಣೆದು, ಒಂದೊಂದು ಇದಕ್ಕೆ ನಮ್ಮ ನಾಲಿಗೆ ರುಚಿ ಇದೆ. ಸೊ ಆ ರೀತಿ ಆ ವ್ಯಕ್ತಿಗಳು ಆ ರೀತಿ ರುಚಿ ಬೆಳೆಸ್ಕೊಂಡವರು ಅವ್ರಿಗೆ ಬಿಡೋದು ತುಂಬಾ ಕಷ್ಟ. ಸೊ ಹಾಗೆ ವೈದಿಕ ಇದರಲ್ಲಿ ಆತರ ಇದ್ರು ಕೂಡ ಅದು ಸತ್ ಮೇಲೆ ಅದನ್ನ ನೀವು, ಸೊ ಹಾಗೆ ಅವಾಗ ಅವ್ರು ತಿನ್ನೋ ಕ್ರಮ ಇದೆ, ಇದಿದೆ. ಆದ್ರೆ ಅದು ಜೀವಂತವಾಗಿರೋದನ್ನ ಕೊಂದು ಅದನ್ನ ಇದು ಕರೆಕ್ಟ್ ಇಲ್ಲ. ಸುಶೀಲ ಪ್ರಭುಪಾದರು ಹಾಗೆ ಹೇಳ್ತಾ ಇದ್ದು, ಅವರ ಈ ಅಮೆರಿಕ ದೇಶ, ಬೇರೆ ಯುರೋಪ ದೇಶದಲ್ಲಿ ಅವರು, ನೀವು ಹೇಳಿ ನಿಮ್ಮ ಸರ್ಕಾರಕ್ಕೆ ಇದು ಕೊಡಿ, ಸಲಹೆ ಕೊಡಿ. ಸೊ ಹೀಗೆ ಅದರ ರಕ್ಷಣೆ ಆಗ್ಲಿ, ಅದಿರೋ ಸಮಯ ಅದರಿಂದ ಹಾಲು ಇನ್ನ ಏನು ಪದಾರ್ಥಗಳು ಉತ್ಪತ್ತಿ ಮಾಡಿ ಅದರ ಮಾರಾಟ ಮಾಡಿ ಇನ್ನೊಂದು ಮಾಡಿ ಎಲ್ಲ ಮಾಡಿ, ಆದ್ರೆ ಆದ್ಮೇಲೆ ನೀವು ಬೇಕಾದ್ರೆ ನೀವು ತಿನ್ಬೇಕು ಅಂದ್ರೆ ತಿನ್ನಿ ನೀವು. ಆ ರೀತಿ ಇದನ್ನು. ಸೊ ಹಾಗಾಗಿ ಜನರ ಪಾಪದ ಹೊರೆ ಕಡಿಮೆ ಆಗುತ್ತೆ. ಮತ್ತೆ ಜನರು ಕ್ರಮೇಣವಾಗಿ ಧರ್ಮದ ಪಾಲನೆ ಮಾಡ್ತಾರೆ. ಮತ್ತೆ ಕ್ರಮೇಣವಾಗಿ ಮಾನವ ಜೀವನದ ಇದನ್ನು ಧ್ಯೇಯವನ್ನು ಪಡ್ಕೊಳ್ತಾರೆ. ಇಲ್ಲ ಅಂದ್ರೆ ಈ ರೀತಿಯ ಪಾಪಕರ್ಮಗಳೇ ಹೆಚ್ಚಾಗ್ತಾ ಇದ್ರೆ ಪ್ರಕೃತಿಯ ಪ್ರತಿಕ್ರಿಯೆ ಬರುತ್ತೆ. ಅದೇ ರೀತಿಯಲ್ಲಿ ನಮಗೆ ಉಗ್ರಗಾಮಿಗಳು ಸಡನ್ ಆಗಿ ಬರ್ತಾರೆ, ನಾವಿರೋ ಕಡೆಗೆ ಎಷ್ಟೋ ಜನರನ್ನ ಕೊಂದು ಬಿಡ್ತಾರೆ, ಬಾಂಬ್ ಹಾಕ್ಬಿಡ್ತಾರೆ. ಇಲ್ಲಾಂದ್ರೆ ದೇಶಗಳ ಮಧ್ಯಗಳೇ ಕಲಹ ಆಗ್ತಾ ಇರುತ್ತೆ, ದೊಡ್ಡ ದೊಡ್ಡ ಕಲಹಗಳು. ಸೊ ಇದೆಲ್ಲ ಯಾಕಾಗತ್ತೆ ಅಂದ್ರೆ ನಾವು ಜೀವಿಗಳ ಈ ತರ ಗೋಹತ್ಯೆ ಇದರ ಮಾಡೋದ್ರಿಂದ ನಮಗೆ ಬರುವ ಪ್ರತಿಕ್ರಿಯೆ. ಸೊ ಇದು ಕರ್ಮ ಕಾದಿದೆ. ನಮಗೆ ಕಾಣಿಸೋದಿಲ್ಲ ಅಷ್ಟೇ ಎದುರಿಗೆ. ಅದೇ ಇದು ಶಾಸ್ತ್ರದ ಪ್ರಕಾರ ಇದು ಯಾಕೆ ಆಗುತ್ತೆ ಅಂದ್ರೆ ಅದರ ಪ್ರತಿಕ್ರಿಯೆ. ನಾವು ಈ ಪ್ರಾಣಿಗಳ ಮೇಲೆ, ಇದರ ಗೋವಿನ ಮೇಲೆ ಮಾಡೋ ಇದು ನಮಗೆ ಮಾನವ ಸಮಾಜದ ಮೇಲೆ ಪ್ರಕೃತಿ ಕೊಡಬಾರದು. ಹಾಗೆ ಇದು ನಿಲ್ಲಿಸ್ಬೇಕು. ನಿಲ್ಲಿಸಲೇಬೇಕು. ಓಕೆ, ಹರೇ ಕೃಷ್ಣ. ಪ್ರಭುಜಿ, ಎಸ್ ಪ್ರಭುಜಿ. ಪ್ರಭುಜಿ, ಇದು ಈ